ಹರೇ ಶ್ರೀನಿವಾಸ. ಇವತ್ತು ನೋಡಿ ಶ್ರೀಕೃಷ್ಣ ಮಾವಿನ ಹಣ್ಣು ತಿಂತಾ ಇದ್ದಾರೆ. ಆ ಅಲಂಕಾರ ಮಾಡಿದ್ದಾರೆ ನಮ್ಮ ಯತಿಗಳು. ಚಂದ್ರಶಾಲೆ ಆಂಜನೇಯ ದೇವರು, ಮಧ್ವಾಚಾರ್ಯರು, ಭೋಜನ ಶಾಲೆ ಆಂಜನೇಯ ದೇವರು ಎಲ್ಲರೂ ನೋಡ್ಕೋತಾ ಬನ್ನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ ಅಂತ. ತುಂಬಾ ರಶ್ ಇದೆ ಕೃಷ್ಣ ಮಠದಲ್ಲಿ. ಶನಿವಾರ ಭಾನುವಾರ ಬಂದರೆ ಯಾಕೆ ಬರುತ್ತೆ ಅಂತ ಅನಿಸ್ಬಿಡುತ್ತೆ, ಅಷ್ಟು ರಶ್ ಆಗಿಬಿಡುತ್ತೆ. ಅದು ಯಾಕೆ ವೀಕೆಂಡು ರಜೆ ಅಂತ ಹಿಡ್ಕೊಂಡು ಕೂತ್ಕೋತಾರೆ. ಆ ಚಿಕ್ಕ ಚಿಕ್ಕ ಮಕ್ಕಳನ್ನು ಎತ್ಕೊಂಡು ಬಂದಿರ್ತಾರೆ, ಕಷ್ಟ ಆಗುತ್ತೆ ನೋಡಲಿಕ್ಕೆ. ನೋಡಿ, ಇದು ರಾಮದೇವ್ರದ್ದು, ಇದು ಕಡಿಯಾಳಿ ಅಮ್ಮ, ವಾದಿರಾಜರ ಮೂಲ ವೃಂದಾವನ, ಅಲ್ಲಿಯ ಮುಖ್ಯ ಪ್ರಾಣದೇವರು ಸೋದೆದ್ದು, ತ್ರಿವಿಕ್ರಮ ದೇವರು. ಆನಂತರ ಉತ್ತರಾದಿ ಮಠದ್ದು ಇದು ನೋಡ್ಬೋದು ನೀವು ಅಲ್ಲಿದ್ದು ಫೋಟೋಸನ್ನೆಲ್ಲ. ಕಡಿಯಾಳಿದ ಅಮ್ಮನ ಇನ್ನೊಂದು ಫೋಟೋ ಇದೆ ಇವತ್ತಿದ್ದು, ಆವಾಗ ಹಾಕಿದ್ದು ನಿನ್ನೆದು. ಇವತ್ತು ನೋಡಿ ಒಂದು ಚಂದದ ರೆಸಿಪಿ ತೊಗೊಂಬಂದಿನಿ, ಮೆಂತ್ಯ ಸೊಪ್ಪಿನ ಬಾತ್. ಏನು ಗೊತ್ತಾ, ಈ ಜಾಸ್ತಿ ಸ್ಪೈಸಿ ಯಾರಿಗೆ ಬೇಡ ಅವರು ಈ ಥರ ಮಾಡಿಕೊಳ್ಳಿ. ಚಂದ ಮೆಂತ್ಯ ಸೊಪ್ಪು ಸಿಕ್ತು ಅಂತ ನಾನು ನಿನ್ನೆ ಮಾಡಿದ್ದೆ. ಆ್ಯಕ್ಚುಲಿ ಮೆಂತ್ಯ ಸೊಪ್ಪನ್ನು ಉಪ್ಪು ಹಾಕಿ ತೊಳೆದು ಸ್ವಲ್ಪ ಡ್ರೈ ಮಾಡಿ, ಅಂದರೆ ನೀರನ್ನು ಇದು ಇಳಿಸ್ಬಿಟ್ಟು ನೆಕ್ಸ್ಟ್ ನೀಟಾಗಿ ಕಟ್ ಮಾಡ್ತಾ ಬನ್ನಿ. ಸಾಧಾರಣ 2 ಇದು ವಾಟಿ ಇರುತ್ತಲ್ಲ, ವಾಟಿ ಅಕ್ಕಿಗೆ ನಾನು ದೊಡ್ಡ ಕಟ್ಟು ಒಂದು ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ನೀವು ನೋಡ್ಬೋದು. ಚೆಂದ ಫ್ರೈ ಮಾಡಬೇಕು, ಆವಾಗ ಕಹಿ ಗಿಹಿ ಏನೂ ಬರೋದಿಲ್ಲ ನಿಮಗೆ ಅದು. ಆನಂತರ ಒಂದು ಫಸ್ಟ್ ಇದಕ್ಕೆ ಮಸಾಲೆ ಹುರಿಯೋಣ. ಬಾಣಲಿಗೆ ಎಣ್ಣೆ ಹಾಕಿ ನೋಡಿ, ಕೊತ್ತಂಬರಿ, ಮೆಣಸು, ಒಂದು ಚಿಕ್ಕ ಪೀಸು ಚಕ್ಕೆ, ಇಷ್ಟೇ ಸಾಕು. ಈ ಜಾಸ್ತಿ ಬೇಡ ಇದಕ್ಕೆ ಮಸಾಲ. ನಾನು ಆಮೇಲೆ ಗರಂ ಮಸಾಲ ಹಾಕಿದ್ದೆ, ಬೇಕಂದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಾಯಿ ಮೆಣಸು ಹಾಕಬೇಕು. ನಿಮಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟನ್ನು ಹಾಕಿ. ಕೆಂಪು ಮೆಣಸು ಮತ್ತು ಕಾಯಿ ಮೆಣಸನ್ನು ಕರೆಕ್ಟಾಗಿ ಹಾಕೊಳ್ಳಿ. ಕೆಂಪು ಮೆಣಸು ಮಾತ್ರ ಸ್ಕಿಪ್ ಮಾಡಬೇಡಿ, ಭಾಳ ಒಳ್ಳೆಯದಾಗುತ್ತೆ. ಇದು ಟೇಸ್ಟು ತುಂಬ ಚೆನ್ನಾಗಿ, ಅದರದೊಂಥರ ಸ್ಮೋಕಿ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ. ಆನಂತರ ಏನು ಗೊತ್ತಾ, ಇಷ್ಟು ಮಸಾಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. 1-2 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಹಿಡಿಸುತ್ತೆ ಇದಕ್ಕೆ, ತುಂಬಾ ಚೆನ್ನಾಗಿ ಬರುತ್ತೆ ಇದು. ಆನಂತರ ಇದಕ್ಕೆ ತೆಂಗಿನಕಾಯಿ ಹಾಕ್ಕೊಂಡು ಹುರ್ಕೊಂಡೆ ನಾನು. ನಿಮಗೆ ತೆಂಗಿನಕಾಯಿ ಬೇಡ ಅಂತನ್ನೋರು ತೆಂಗಿನಕಾಯಿ ಹಾಲು, 2 ಕಪ್ ಅಕ್ಕಿಗೆ 2 ಕಪ್ ತೆಂಗಿನಕಾಯಿ ಹಾಲು ಬೇಕಾದರೂ ಹಾಕಿನೂ ಮಾಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ನನಗೆ ಯಾಕೋ ಬೇಡ, ಹೆವಿ ಆಗುತ್ತೆ ಅಂತ ಅನ್ನಿಸ್ತು. ಕೊನೆಗೆ ತೆಂಗಿನಕಾಯಿ ಹಾಕ್ಕೊಂಡು ಮಾಡಿದೆ. ಇದು ಏನು ಗೊತ್ತಾ, ಕೊತ್ತಂಬರಿ ಸೊಪ್ಪು ನೀಟಾಗಿ ಫ್ರೈ ಆಗಬೇಕು. ಆದ ಕಾರಣ ಕೊತ್ತಂಬರಿ, ಕೆಂಪು ಮೆಣಸೆಲ್ಲ ಕರೆಕ್ಟಾಗಿ ಫ್ರೈ ಆದ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಅಷ್ಟೇ. ನೋಡಿ, ಈಗ ನೋಡಿ ಇದಕ್ಕೆ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಅದೇ ಹೇಳಿದ್ನಲ್ಲ, ನಿಮಗೆ ಬೇಡ ಅಂತಂದರೂ ಸ್ಕಿಪ್ ಮಾಡ್ಬೋದು. ಇದರಲ್ಲಿ ತುಂಬಾ ಚೆನ್ನಾಗಾಗುತ್ತೆ, ಏನೂ ತೊಂದರೆ ಆಗೋದಿಲ್ಲ. ಅವಾಗೇನು ಗೊತ್ತು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ನೀಟಾಗಿ ಫ್ರೈ ಆಗಿ ಅದನ್ನ ಕೋಲ್ಡ್ ಆಗಲಿಕ್ಕೆ ಬಿಡೋಣ. ಭಾಳ ಅದ್ಭುತವಾಗಿ ಬರುತ್ತೆ. ಯಾರಿಗೆ ಮಸಾಲೆ ಜಾಸ್ತಿ ಬೇಡ ಅಂತನ್ನೋರು ಈ ರೆಸಿಪಿನ ಮಾಡ್ಕೊಳ್ಳಿ. ಬೆಳಗ್ಗೆ ಟಿಫಿನಿಗೂ ಮಧ್ಯಾಹ್ನ ಡಬ್ಬಕ್ಕೂ ತಗೊಂಡು ಹೋಗ್ಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಒಂದು ರಾಯ್ತ ಮಾಡಿದರೆ ಸರಿ ಇದಕ್ಕೆ. ನೋಡಿ, ಆನಂತರ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ನಾವು ಆ ಮೆಂತ್ಯ ಸೊಪ್ಪನ್ನು ಹುರಿಬೇಕು. ಸ್ವಲ್ಪ ಒಗ್ಗರಣೆಗೆ ಜೀರಿಗೆ ಹಾಕ್ಕೊಳ್ಳಿ, ಸಾಸಿವೆನ ಹಾಕಲಿಕ್ಕೆ ಹೋಗಬೇಡಿ. ಇಲ್ಲಿ ಏನೂ ಮಸಾಲೆ ಹಾಕೋದು ಬೇಡ, ಜಸ್ಟ್ ನಾವು ಜೀರಿಗೆ ಕೆಂಪಾದ ತಕ್ಷಣ ಅದಕ್ಕೆ ಮೆಂತ್ಯ ಸೊಪ್ಪು ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ಇದರಲ್ಲಿ 2 ಕೊತ್ತಂಬರಿ ಸೊಪ್ಪು ಒಂದು ಸಲ ಫ್ರೈ ಮಾಡ್ತೀವಿ, ಮೆಂತ್ಯ ಸೊಪ್ಪು ಒಂದು ಸಲ ಫ್ರೈ ಮಾಡ್ತೀವಿ. ಇದು ಫ್ರೈ ಆಗೋದು ತುಂಬ ಇಂಪಾರ್ಟೆಂಟ್. ನೋಡಿ, ಸ್ವಲ್ಪ ಅರಿಶಿನ, ಒಂದು ಚಿಟಿಕೆ ಅದು ಸಕ್ಕರೆ ಹಾಕಿ ಫ್ರೈ ಮಾಡಿ. ಸ್ವಲ್ಪ ಸಕ್ಕರೆ ಸಾಕು, ಜಾಸ್ತಿ ಬೇಡ. ಕೆಂಪು ಹಾಗೆಯೇ, ಕೆಂಪಲ್ಲ, ಗ್ರೀನ್ ಹಾಗೆಯೇ ಉಳ್ಕೊಳ್ಳುತ್ತೆ ಅಂತ. ಇದು ನೀಟಾಗಿ ಫ್ರೈ ಆಗಲಿ. ಇಷ್ಟೊತ್ತಿಗೆ ಏನು ಗೊತ್ತಾ, 2 ವಾಟಿಯಷ್ಟು ಅಕ್ಕಿನ ಇದು ತೊಳೆದಿಟ್ಕೊಂಡು, ನಾನು ನೆನೆಸಿಟ್ಕೊಂಡು ಮಾಡೋದಿಲ್ಲ, ಸಾಧಾರಣ ತೊಳೆದಿಟ್ಕೊಂಡಿದ್ದೀನಿ. ಇದು ಫ್ರೈ ಆಗಲಿ ನೀಟಾಗಿ. ಅಷ್ಟೊತ್ತಿಗೆ ಈ ಮಸಾಲೆ ಏನು ಗೊತ್ತಾ, ತಣ್ಣಗಾಗಿತ್ತು, ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡೆ. ನೋಡ್ಬೋದು, ನೋಡಿ, ಸ್ವಲ್ಪ ಬಟಾಣಿ ಇತ್ತು, ಅಕ್ಕಿ, ಉಪ್ಪು, ಸ್ವಲ್ಪ ಗರಂ ಮಸಾಲ, ಆಮೇಲೆ ಹುಳಿ ಪುಡಿ ಇಲ್ಲ ಅಂತನೋರು ಕೊನೆಗೆ ಲಿಂಬೆ ಹಣ್ಣಾದರೂ ಹಾಕ್ಕೋಬೋದು, ಇದರ ಟೊಮೆಟೊನಾದರೂ ಹಾಕ್ಕೋಬೋದು. ಖಾರ, ಉಪ್ಪು, ಹುಳಿ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ನೀವು ಹಾಕ್ಕೊಳ್ಳಿ. ಇದು ಏನು ಗೊತ್ತಾ, ಆ ಮೆಂತ್ಯ ಸೊಪ್ಪಿನ ಘಮ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಆ ಮೆಂತ್ಯ ಸೊಪ್ಪು ಹುರಿದ ನಂತರ ನೋಡಿ, ಇದಕ್ಕೆ ಅಕ್ಕಿನೂ ಹಾಕಿ ಒಂದು 5 ನಿಮಿಷ ಹುರ್ಕೊಳ್ಳಿ. ಅದನ್ನ
ಉಪ್ಪು ಗಿಪ್ಪು ಎಲ್ಲ ಹಾಕಿದ ಕಾರಣ ಇನ್ನೇನು ಬೇಡ, ಇನ್ನು ರಾಯಿತ ಒಂದು ಮಾಡಬೇಕು ಅಷ್ಟೇ. ರಾಯಿತನೇ ಇವತ್ತು ಬೇರೆ ನಮೂನೆಯಲ್ಲಿ ಮಾಡಿದ್ದೀನಿ, ತೆಂಗಿನಕಾಯಿ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಮಾಡಿ ನೋಡಿ ತೆಂಗಿನಕಾಯಿ ಹಾಕಿನೂ ರಾಯಿತ. ನೋಡಿ, ಆನಂತರ 1 ಕಪ್ ಅಕ್ಕಿಗೆ ಅದರ 3 ಪಾಲು ನೀರು ನಾನು ಕುದಿಯೋಕೆ ಇಟ್ಟಿದ್ದೀನಿ. ಇಲ್ಲಿ 6 ವಾಟಿಯಷ್ಟು ನೀರು ನಾನು ಕುದಿಯೋಕೆ ಇಟ್ಟಿದ್ದೆ. ಇದು ಆದ ನಂತರ ಅದನ್ನು ಹಾಕ್ಕೊಳ್ಳಿ, ನೀರು ಹಾಕಿ ನೀಟಾಗಿ ಕುದಿಸ್ಕೊಳ್ಳಿ. ಮಸಾಲೆ ಅದನ್ನ ಹಾಕಿ ಒಂದು ರೌಂಡು ತೀರ ಮಿಕ್ಸ್ ಆಗುವಂಗೆ ಹುರಿಬೇಕು ಅದನ್ನ. ಇದು 2 ನಾನು ಈಗ ನೆಕ್ಸ್ಟ್ ರೆಸಿಪಿನೂ ತೋರಿಸ್ತೇನೆ. ತುಂಬ ಹೆಲ್ದಿ ವರ್ಷನ್ ರೆಸಿಪೀಸ್ ಇದೆಲ್ಲ. ಇದು ಏನು ಗೊತ್ತಾ ನಿಮಗೆ, ಗಡಿಬಿಡಿಗೆ ಕಡಿಮೆ ಮಸಾಲೆಯಲ್ಲಿ ಈ ಸೆಕೆಗೆ ಹೇಳಿ ಮಾಡಿಸಿದಂಥ ರೆಸಿಪಿಗಳಿವೆಲ್ಲ. ಇದಕ್ಕೆ ಜಾಸ್ತಿ ಮಿಕ್ಸಿ ತೊಳೆದೆಲ್ಲ ನೀರು ಹಾಕಲಿಕ್ಕೆ ಹೋಗಲಿ, ಒಂದು 2 ಚಮಚದಷ್ಟು ನೀರು ಹಾಕಿದರೆ ಸಾಕು. ನನ್ನ ಫ್ರೆಂಡ್ ಹಾಸನದಲ್ಲಿ ಇರಬೇಕಿದ್ರೆ ನಾವು ಉಷಕ್ಕ ಅಂತ ಇದ್ದರು, ಅವ್ರು ನನಗೆ ಇದು ಹೇಳ್ಕೊಟ್ಟಿರೋದು. ಅವ್ರು ತೆಂಗಿನಕಾಯಿ ಹಾಲು ಹಾಕಿ ಬರ್ತಾಯಿದ್ರು. ನಾನು ತೆಂಗಿನಕಾಯಿ ಹಾಕೋದೇ ಕೂಡ ತುಂಬ ಸಲ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. ಏನು ಗೊತ್ತಾ, ನಾನು ತುಂಬ ವರ್ಷದಿಂದ ಮಾಡ್ತೇನೆ, ಯಾಕೋ ವೀಡಿಯೋ ಮಾಡಲಿಕ್ಕೆ ನನಗೆ ಮರ್ತೋಗಿದೆ ಅಂತ ಅನಿಸುತ್ತೆ ಅದರದ್ದು. ಮೊನ್ನೆ ಸಿಕ್ತಲ್ವಾ, ತುಂಬಾ ಖುಷಿ ಆಯಿತು, ತಗೊಂಬಂದು ಮಾಡ್ತಾಯಿದ್ದೀನಿ. ನೋಡಿ, ಇದಕ್ಕೆ ಕುದಿಯುವ ನೀರು ಹಾಕ್ಕೊಳ್ಬೇಕು. ನಾವು ಡೈರೆಕ್ಟ್ ಬಾಣಲೆಯಲ್ಲಿ ಮಾಡೋ ಕಾರಣ ಏನೂ ತೊಂದರೆ ಇಲ್ಲ, 10 ನಿಮಿಷದಲ್ಲಿ ಇದು ಮುಗಿದು ಬಿಡುತ್ತೆ. ನೀಟಾಗಿ ಕುದಿ ಬರಬೇಕದು. ಕುದಿ ಬರೆದು ಒಂದು 2 ನಿಮಿಷ ಅದನ್ನ ಕೈಯಲ್ಲಿ ಮಗಚಿ ಆನಂತರ ಮುಚ್ಚಿಟ್ಟು ಮಧ್ಯದಲ್ಲಿ ಒಂದು ಸಲ ಮಗಚಿದ್ರೆ ಒಂದು 10 ನಿಮಿಷದಲ್ಲಿ ಬೇಯುತ್ತೆ. ಅದು ನಿಮಗೆ ಗೊತ್ತಾಗುತ್ತೆ. ನಿಮಗೆ ಸ್ಪೈಸಿ ಕಡಿಮೆ ಸಾಕು ಅಂತನ್ನೋರು ಒಂದು ಇದು ಮಾಡಿ ಆಮೇಲೆ ತೆಂಗಿನಕಾಯಿನ ಸ್ಕಿಪ್ ಮಾಡ್ಬೋದು ಅಷ್ಟೇ. ಇದು ಕೂಡಲೇ ಹಾಗೆಯೇ ಮುಚ್ಚಿಟ್ಟರೆ ತಳೆ ಹಿಡಿಯುವ ಚಾನ್ಸ್ ಇರುತ್ತೆ. ಅದಕ್ಕೆ 2 ರಿಂದ 3 ನಿಮಿಷ ನಾವು ಸ್ವಲ್ಪ ಮಗಚಬೇಕು. ಪಲಾವ್ ಎಲ್ಲ ಡೈರೆಕ್ಟಾಗಿ ಒಲೆಯಲ್ಲಿ ಮಾಡೋರಿಗೆ ಈ ಅನುಭವ ಇರುತ್ತೆ, ಯಾರಿಗೆ ಗೊತ್ತಿಲ್ಲ ಅವರಿಗೆ ಮಾತ್ರ ಈ ಐಡಿಯಾ ನಾನು ಹೇಳ್ತಾ ಇದ್ದೀನಿ. ನೋಡಿ, ಕುದಿ ಬಂತು, ಒಂದು ಸ್ವಲ್ಪ ಮುಚ್ಚಿಟ್ಟು ಆಮೇಲೆ ಮಗಚಿಬಿಟ್ಟು ಇನ್ನೊಂದು ಸಲ ಬೇಯಿಸಿದರೆ ಆಗೇ ಬಿಡ್ತು. ನೋಡಿ, ಆನಂತರ ನೋಡಿ ಈ ಮಧ್ಯೆ ಈ ಥರ ಮಗಚ್ಕೋಬೇಕು, ಅದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಆನಂತರ ರಾಯ್ತ ಮಾಡಲಿಕ್ಕೆ ಬಂದೆ ನಾನು ಈ ಕಡೆ. ಮುಳ್ಸೌತೆ ಮತ್ತು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ತೆಂಗಿನಕಾಯಿ, ಇದಕ್ಕೆ ಸ್ಪೆಷಲ್ ಏನು ಗೊತ್ತಾ, ತೆಂಗಿನಕಾಯಿ ಹಾಕುವಂಥದ್ದು. ಶುಂಠಿ, 1 ಕಾಯಿ ಮೆಣಸು, 1-2 ಕರಿಬೇವಿನ ಸೊಪ್ಪು, ಇದೆಲ್ಲ ಹಾಕಿ ಮಿಕ್ಸಿಗೆ ಹಾಕಿ ನೀರು ಹಾಕದೆ ಪುಡಿ ಮಾಡ್ಕೊಳ್ಳಿ, ಅದನ್ನ ತರಿ ರುಬ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಆಮೇಲೆ ನಿಮಗೆ ಬೇಕು ಅಂತ ಅನಿಸಿದ್ರೆ ಜೀರಿಗೆ ಪೌಡರ್, ಪೆಪ್ಪರ್ ಪೌಡರನ್ನ ಹಾಕಿ. ಅದು ಆಪ್ಷನಲ್ಲು. ಕಾಯಿ ಮೆಣಸು, ಜೀರಿಗೆ ಪುಡಿ, ಖಾರ ಬೇಡ ಮಕ್ಕಳೆಲ್ಲ ತಿಂತಾರೆ ಅಂದರೆ ಇದು ಬೇಕಾಗಲ್ಲ. ಆನಂತರ ಮಿಕ್ಸ್ ಮಾಡಿ ಹಾಕಿದರೆ ಸರಿ ಆಗೇ ಬಿಡ್ತು. ಆನಂತರ 1 ಕಪ್ಪಷ್ಟು ಮೊಸರು ಹಾಕಿದ್ದೆ. ತೀರಾ ನೀರು ಮಾಡಲಿಕ್ಕೆ ಹೋಗಬೇಡಿದ್ನ. ನಮ್ಮ ಮನೆಯಲ್ಲಿ ನೋಡಿ ಬೆಕ್ಕುಗಳದು ಗಲಾಟೆ ನೋಡ್ಬೋದು ನೀವು. ಸಂಜೆ ಆದಾಗ ಇವತ್ತು ಅನ್ನ ಮಾಡಿರಲಿಲ್ಲ, ನಾನು ಭೋಜನ ಶಾಲೆಗೆ ಊಟಕ್ಕೆ ಹೋಗಿದ್ದೆ, ನೆಲದ ಊಟಕ್ಕೆ. ನೋಡಿ, ಈ ಮೊಸರು ಹಾಕಿ ಮಿಕ್ಸ್ ಮಾಡಿದರೆ ರಾಯ್ತ ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ನಮ್ಮದು ಮೆಂತ್ಯ ಸೊಪ್ಪಿನ ಬಾತು ಕೂಡ ರೆಡಿಯಾಗಿತ್ತು. ನೋಡಿ ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನೋಡಿ ಎಷ್ಟು ಉದುರಾಗಿ ಬಂದಿದೆ ಅಂತ ನೋಡ್ಬೋದು. ರಾಯ್ತ ಜೊತೆ ಸರ್ವ್ ಮಾಡಿದ್ದೀನಿ. ಆಮೇಲೆ ನಾನು ಲಾಸ್ಟ್ ಟೈಮು ಒಂದು ಸಲ ಮಾಡಿ ತೋರಿಸಿದ್ದೆ, ಈ ಸಲನೂ ಮಾಡ್ತಾಯಿದ್ದೀನಿ. ಯಾಕಂದರೆ ಹೆಲ್ತ್ ವೈಸು ಪಿತ್ತ ಎಲ್ಲ ಜಾಸ್ತಿ, ಬಾಯಿ ಕಹಿ ಕಹಿ ಆಗುತ್ತಲ್ಲ ಅಂಥವ್ರಿಗೆ ಈ ರೆಸಿಪಿ. ನೋಡಿ, ಫಸ್ಟಿಗೆ ಒಂದು ಅಳತೆಯಷ್ಟು ನಾವು ದೊಡ್ಡ ರವೆ, ಚಿಕ್ಕ ರವೆ ಯಾವುದು ಬೇಕಾದ್ರೆ ಹಾಕೊಂಡು, ನಾನು ಬನ್ಸಿ ರವೆ ಹಾಕ್ಕೊಂಡಿದ್ದೆ. 1 ರೌಂಡ್ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಟ್ಕೊಳ್ಳಿ ಅದನ್ನ. ಆನಂತರ ಅದಕ್ಕೆ ಕಾಯಿ ಮೆಣಸು, ನೋಡಿ ಈಗ ಪುಡಿ ಆದರೆ ಸಾಕು, ಕಾಯಿ ಮೆಣಸು, ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು, ಅರಿಶಿನ, ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದೆ ಸರಿ. ನಿಮಗೆ ಬೇಕಂದರೆ ಇಲ್ಲಿ ಶುಂಠಿ ಹಾಕ್ಕೊಳ್ಳಿ. ನಾನು ಶುಂಠಿ ಚಟ್ನಿಗೆ ಹಾಕ್ಕೊಂಡ ಕಾರಣ ಇದಕ್ಕೆ ಶುಂಠಿ ಹಾಕಿರಲಿಲ್ಲ.
ನೋಡಿ ಇದೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಆನಂತರ ಸೋರೆಕಾಯಿ ಇರುತ್ತಲ್ಲ, ಚಿಕ್ಕ ಸೋರೆಕಾಯಿ ಬೀಜ ಆಗದ್ದನ್ನು ನಾನು ತಗೊಂಡು ಬಂದಿದ್ದೆ. ತುಂಬ ಎಳೆದು ಸಿಕ್ಕಿತ್ತು ನನ್ನ ಸಂತೆಗೆ ಹೋದಾಗ. ಅದರದ್ದು ಸಿಪ್ಪೆ ತೆಗೆದಿಟ್ಕೊಳ್ಳಿ. ನಿಮಿಷ ನೋಡಿ, ಇದನ್ನ ಹಾಕಿ ಆನಂತರ ಸೋರೆಕಾಯಿದು ಸಿಪ್ಪೆ ತೆಗೆದು ಅದಕ್ಕೆ ಕಟ್ ಮಾಡಿ ಹಾಕಬೇಕು. ನಾವು ಎಷ್ಟು ರವೆ ಹಾಕಿರ್ತೀವೋ ಅಷ್ಟೇ ಸೋರೆಕಾಯಿ, ಆನಂತರ ಅಷ್ಟೇ ಹುಳಿ ಮಜ್ಜಿಗೆನ ಹಾಕ್ಕೋಬೇಕಾಗತ್ತೆ ಇದಕ್ಕೆ. ನಮ್ಮೂರಲ್ಲಿ ರವೆ ಇಡ್ಲಿ ಮಾಡ್ತೀವಲ್ವ, ಅದೇ ಥರನೇ ಇದು. ಬಟ್ ಏನು ರವೆ ಹುರ್ಕೊಳ್ಳಿಕ್ಕಿಲ್ಲ ಇದರಲ್ಲಿ. ಎರಡನೇದಾಗಿ ಅದಕ್ಕೆ ನಾವು ತರಕಾರಿ ಹಾಕಲ್ಲ ರವೆ ಇಡ್ಲಿಗೆ, ಕ್ಯಾರೆಟ್ ಅಂಥದ್ದೆಲ್ಲ ಹಾಕ್ತೀವಿ. ನಾವು ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಸೋರೆಕಾಯಿ ಹಾಕ್ತೀವಿ. ನೋಡಿ ಎಷ್ಟು ತಗೊಂಡಿದ್ವೋ, ಆ ರವೆ ಎಷ್ಟು ತಗೊಂಡಿದ್ವೋ ಅಷ್ಟೇ ನಾವು ಸೋರೆಕಾಯಿ ಹಾಕ್ಕೊಳ್ಬೇಕು, ನೋಡ್ಬೋದು. ಆಮೇಲೆ ಅಷ್ಟೇ ಮಜ್ಜಿಗೆನೂ ಹಾಕಿ ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ರುಬ್ಕೊಂಡು 5 ನಿಮಿಷ ರೆಸ್ಟ್ ಮಾಡಬೇಕು. ತುಂಬ ಚೆನ್ನಾಗಾಗತ್ತೆ ಇದು. ಆ್ಯಕ್ಚುಲಿ ಏನು ಗೊತ್ತಾ, ಸೋರೆಕಾಯಿ ತಿನ್ನಲ್ಲ ಅಂತ ಅನ್ನೋರಾದರೆ ನೀವು ಸೌತೆಕಾಯಿ ಅಂದರೆ ನಾವು ತಿನ್ನೋ ಸೌತೆ ಇದೆಯಲ್ಲ ಅದನ್ನ ಹಾಕಿ ಮಾಡ್ಬೋದು. ನೋಡಿ ನೋಡಿ ಇದು ಸ್ವಲ್ಪ ದಪ್ಪ ಬರುತ್ತೆ. ಸ್ವಲ್ಪ ನೀರು ಕಡಿಮೆ ಆಯಿತು ಅಂತ ಅನಿಸುತ್ತೆ ನಾನು ಹಾಕಿದ್ದು. ಮತ್ತೊಂದು ಏನು ಗೊತ್ತಾ, ನಾನು ಅದಕ್ಕೆ 1 ಚಮಚಷ್ಟು ಈನೋ ಸಾಲ್ಟ್ ಹಾಕಬೇಕಾಗತ್ತೆ, ಸೋಡಾ ಪುಡಿ. ಅದು ಹಾಕೋ ವಿಡಿಯೋ ಮಿಸ್ ಆಗಿ ನಾನು ಕ್ಯಾಮರಾ ಆನೇ ಮಾಡಿಲ್ಲ ಅಂತ ಅನಿಸುತ್ತೆ. ನೋಡು ನಾನು ಹೇಳ್ತೀನಿ. ಆನಂತರ ಸ್ಟೀಮಲ್ಲಿ ಇಡೋದನ್ನು ನಾನು ಮರ್ತು ಬಿಟ್ಟಿದ್ದೆ, ಇದು ವೀಡಿಯೋ ಮಾಡಲಿಕ್ಕೆ ಮರ್ತು ಬಿಟ್ಟಿದ್ದೀನಿ. ಪ್ಲೇಟೆಲ್ಲ ರೆಡಿ ಮಾಡೋದು ತೋರಿಸಿದ್ದೀನಿ. ನೋಡಿ ಈಗ ರಾಯ್ತ ಮಾಡೋಣ. ಒಂದು ನೆಲಗಡಲೆ, ಒಂದು ತೆಂಗಿನಕಾಯಿ ಹಾಕ್ಕೊಂಡು, ಕಾಯಿ ಮೆಣಸು, ಶುಂಠಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ನಿಮಗೆ ಬೇಕಂದರೆ ಲಿಂಬೆಹಣ್ಣಿನ ರಸ ಅಥವಾ ಹುಳಿ ಪುಡಿ ಅಥವಾ ಇದು ಹುಣಸೆ ಹಣ್ಣು ಯಾವುದು ಬೇಕಾದ್ರೂ ಹುಳಿಗೆ ಸ್ವಲ್ಪ ಹಾಕಿದರೆ ಸಾಕು. ಮತ್ತು ಏನು ಗೊತ್ತಾ, ಇದು ಡೋಕ್ಲಕ್ಕೆ ನಾವು ಮಜ್ಜಿಗೆ ಹಾಕೋ ಕಾರಣ ಸ್ವಲ್ಪ ಒಂದು 1/4 ಚಮಚೆಯಷ್ಟು ನಾವು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕಬೇಕಾಗತ್ತೆ. ಆವಾಗ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಬೇಡ ಅನ್ನೋರು ಬೆಲ್ಲನ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ ಬೆಲ್ಲ ಹಾಕಿದ್ದೀನಿ. ಈ ಚಿಕ್ಕ ಮಕ್ಕಳೆಲ್ಲ ತಿನ್ನಬೇಕ್ರೆ ಸ್ವಲ್ಪ ಬೆಲ್ಲ ಹಾಕಿದರೆ ಸ್ವಲ್ಪ ಜಾಸ್ತಿ ಹೊಟ್ಟೆಗೆ ಹೋಗುತ್ತೆ ಅಂತ ಅಷ್ಟೇ. ನೋಡಿ ಇದು ಚಟ್ನಿನೂ ಆಗಿಬಿಡ್ತು. ಇದು ಚಟ್ನಿ ಮಾಡಿ ಆದ ನಂತರ ನೋಡಿ ನಾನು ಏನು ಮಾಡಿದೆ, ಆ್ಯಕ್ಚುಲಿ ಸ್ಟೀಮಲ್ಲಿಟ್ಟೆ. ಆವಾಗ ಎಣ್ಣೆ ಹಾಕೋದು ತೋರಿಸಿದೆ. ಅದಕ್ಕೆ 1-2 ಚಮಚ ಎಣ್ಣೆ ಹಾಕಬೇಕಾಗತ್ತೆ. ಆಮೇಲೆ ಏನೋ ಸಾಲ್ಟ್ ಹಾಕೋದು ನನಗೆ ವಿಡಿಯೋ ಮಿಸ್ ಆಗಿದೆ. ಅದು ನಾನು ಕ್ಯಾಮರಾ ಆನೇ ಮಾಡಿಲ್ಲ ಅಂತ ಅನಿಸುತ್ತೆ ನನಗೆ ನೋಡಿದರೆ. ನೋಡಿ ಸ್ಟೀಮರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ಬೋದು ನೀವಿಲ್ಲಿ. ನೋಡಿ ಆ ಸ್ಟೀಮರ್ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾನು, ನೋಡ್ಬೋದು. ಆನಂತರ ನೋಡಿ ಮಿಕ್ಸಿಯಲ್ಲಿದ್ದಂತಹ ಇದೆಯಲ್ಲ ಡೋಕ್ಲಾ ಮಿಕ್ಸರ್, ನನಗೆ ಅನಿಸ್ದಂಗೆ ಆಮೇಲೆ ಸ್ವಲ್ಪ ದಪ್ಪ ಆಯಿತು ಅನ್ನಿಸ್ತು. ನನಗೆ ಬೆಳಗ್ಗೆ ಅಷ್ಟು ಗೊತ್ತಾಗಲಿಲ್ಲ. ಸ್ವಲ್ಪ ನೀರು ಹಾಕೋಬೋದು ಇದಕ್ಕೆ, ಒಂದು 2-3 ಚಮಚ ಅಷ್ಟೇ. ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಮಗುಚಿ ಆನಂತರ 1 ಚಮಚೆಯಷ್ಟು ಈನೋ ಸಾಲ್ಟ್ ಹಾಕಿದೆ. ಅದು ವಿಡಿಯೋ ಮಿಸ್ ಆಗಿದೆ. ಅದಕ್ಕೂ ನಾನು ಕೊಟ್ಟಿದ್ದೀನಿ, ನೋಡ್ಬೋದು ನೀವಿಲ್ಲಿ. ಈನೋ ಸಾಲ್ಟ್ ಹಾಕಿಂತೂ ನಾನು ಇದು ಹಾಕಿದ್ದೀನಿ, ಸಪ್ರೇಟ್ ಒಂದು ಫೋಟೋನೇ ಹಾಕಿದ್ದೀನಿ, ನೋಡ್ಬೋದು. 1 ಟೀ ಸ್ಪೂನಷ್ಟು. ಆನಂತರ ಸ್ಟೀಮಲ್ಲಿಟ್ಟು ಬೇಯಿಸಬೇಕು. ಈನೋ ಸಾಲ್ಟ್ ಹಾಕಿದ ನಂತರ ಜಾಸ್ತಿ ಹೊತ್ತು ವೆಯ್ಟ್ ಮಾಡಬಾರ್ದು. ಆನಂತರ ತಟ್ಟೆಗೆ ಹಾಕಿ ಬೇಯೋಕ್ಕಿಟ್ಟಿದ್ದೀನಿ. ನೋಡಿ ಅದೇ ಮಿಸ್ ಆಗಿರೋದು ವಿಡಿಯೋ. ಈಗ ನೋಡಿ ಅದು ಸ್ಟೀಮಲ್ಲಿ ಇಟ್ಟ ನಂತರ ಅದಕ್ಕೊಂದು ಒಗ್ಗರಣೆ ಹಾಕಬೇಕು. ಫಸ್ಟ್ ಸಾಸಿವೆ, ಕರಿಬೇವಿನ ಸೊಪ್ಪು, ಕಾಯಿ ಮೆಣಸು, ಚಿಕ್ಕದಾಗಿ ಹೆಚ್ಚಿದಂತಹ ಕಾಯಿ ಮೆಣಸು, ಇಂಗು ಇದೆಲ್ಲ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು. ಕೆಲವರು ಏನು ಗೊತ್ತಾರ, ಬೆಂದ ನಂತರ ನಾನು ತೋರಿಸ್ತೀನಿ ಈಗ. ಈ ಹುಳಿ ಆಗೋದಿಲ್ಲ ಅಂತನ್ನೋರಿಗೆ ಸ್ವಲ್ಪ ಸಕ್ಕರೆ ನೀರು ಥರ ಮಾಡಿ, ಸಕ್ಕರೆ ಮತ್ತು ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ನೀರನ್ನು ಡೋಕ್ಲದ ಮೇಲೆ ಹಾಕ್ತಾರೆ. ನಾನು ಅದೆಲ್ಲ ಏನು ಮಾಡಲಿಕ್ಕೆ ಹೋಗಲಿಲ್ಲ, ನೀರು ಆಗುತ್ತೆ ಅಂದ್ಬಿಟ್ಟು. ಇದಕ್ಕೆ ಮೇಲೆ ಒಗ್ಗರಣೆ ಹಾಕೋದು ತುಂಬಾ ಇಂಪಾರ್ಟೆಂಟು, ತುಂಬಾ ಟೇಸ್ಟ್ ಕೊಡುತ್ತೆ ಅದು. ನೋಡಿ ಕಾಯಿ ಮೆಣಸು ಮತ್ತು ಇದು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ.
ನೀವು ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡ್ತೀರಿ ನನಗೆ ಕಮೆಂಟ್ಸಲ್ಲಿ ಹೇಳಿ ಆಯಿತಾ. ನೋಡಿ ಇದು ಬೆಂದಾಗಿದೆ, ಅದಕ್ಕೀಗ ಒಗ್ಗರಣೆ ಹಾಕ್ಕೊಳ್ಬೇಕು. ಆನಂತರ ನಿಮಗೆ ಸ್ವಲ್ಪ ಮಸಾಲೆ ಬೇಕು ಅಂದರೆ ಸಾರಿನ ಪುಡಿನ, ಸಾಂಬಾರು ಪುಡಿನ, ಉಪ್ಪಿನಕಾಯಿ ಮಸಾಲೆ ಇದ್ರೂ ಹಾಕ್ಕೋಬೋದು, ತುಂಬಾ ಚೆನ್ನಾಗಾಗುತ್ತೆ. ಈ ಕಂಡೀಷನಲ್ಲಿ ಸ್ವಲ್ಪ ಸಕ್ಕರೆ ನೀರು ಮಾಡಿನೂ ಹಾಕ್ತಾರೆ. ಸಕ್ಕರೆ ಚಿಟಿಕೆ ಉಪ್ಪು ಹಾಕಿ ನಿಮಗೆ ಇದು ಬೇಕಾದರೆ ಮಾಡಿ, ಇಲ್ಲಾಂದರೆ ಬಿಟ್ಟು ಬಿಡಿ. ನಾನು ಅದು ಹಾಕ್ಕೊಂಡಿರಲಿಲ್ಲ ನೋಡಿ. ಸ್ಪ್ರೆಡ್ ಮಾಡಿ ಹಾಕಿ ಅಷ್ಟೇ, ತುಂಬ ಚೆನ್ನಾಗಾಗುತ್ತೆ ಇದೆಲ್ಲ. ನೀವು ಮಾಡಿ ನೋಡಿ ಈ ರೆಸಿಪಿಗಳನ್ನೆಲ್ಲ. ಹೆಲ್ತ್ ವೈಸು ಸ್ಟೀಮಲ್ಲಿ ಬೇಯಿಸಿದ್ದು ಒಳ್ಳೆಯದು ಅಂತ ಹೇಳ್ತಾರೆ. ಯಾವ ವಯಸ್ಸಿನವ್ರಿಗೂ ಈ ರೆಸಿಪಿನ ಕೊಡ್ಬೋದು. ನೋಡಿ ಆ್ಯಕ್ಚುಲಿ ನಾರ್ತ್ ಇಂಡಿಯಾದಲ್ಲಿ ತುಂಬಾ ಮಾಡ್ತಾರೆ ಇದನ್ನ. ನನಗೆ ಆ ಕಡಲೆ ಹಿಟ್ಟಲ್ಲಿ ಡೋಕ್ಲಾ ಮಾಡ್ತಾರೆ, ನಂಗೆ ಅದು ಯಾಕೋ ಅಷ್ಟು ಟೇಸ್ಟೇ ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗೋದಿಲ್ಲ. ಆದ ಕಾರಣ ಈ ಥರ ಮಾಡ್ತೀನಿ. ಇದು ತರಕಾರಿನೂ ಹೋಗುತ್ತೆ, ಗೋಧಿ ಹಿಟ್ಟೂ ಹೋಗುತ್ತೆ. ನೋಡಿ ಸ್ವಲ್ಪ ಉಪ್ಪಿನಕಾಯಿ ಅಡಂಗಾಯಿ ಉಪ್ಪಿನಕಾಯಿ ಮಸಾಲೆ ಇತ್ತು, ಅದನ್ನ ಹಾಕ್ಕೊಂಡಿದ್ದೀನಿ. ಆನಂತರ ಮೇಲೆ ಬಿಳಿ ಎಳ್ಳು ಹುರಿದಿದ್ದನ್ನು ಹಾಕ್ಕೊಳ್ಬೇಕು. ನೋಡಿ ಈ ಥರ. ಇದೆಲ್ಲ ಹೆಲ್ತ್ ವೈಸು ತುಂಬಾ ಒಳ್ಳೆಯದು. ನಿಮಗೆ ಗೊತ್ತಿರ್ಬೋದು, ರಾಗಿ ಎಳ್ಳು ಈ ಥರ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಸೋರೆಕಾಯಿ ಎಲ್ಲ ಮಾಡಿ ನೋಡಿ. ಆನಂತರ ತಣ್ಣಗಾದ ನಂತರ ಆ ತಟ್ಟೆನಿಂದ ಬಿಡಿಸ್ಕೊಳ್ಳಿ. ಅದಕ್ಕಿಂತ ಮುಂಚೆ ಬಿಡಿಸ್ಕೊಂಡ್ರೆ ಅಂಕು ಡೊಂಕಾಗಿ ಕಟ್ಟಾಗಿಬಿಡುತ್ತೆ, ಇಡ್ಲಿ ಥರನೇ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡ್ಬೋದು ನೀವಿಲ್ಲಿ. ನೋಡಿ ಸರ್ವ್ ಮಾಡಿದ್ದೀನಿ. ನಾನೇನು ಗೊತ್ತಾ, ಆ ಚಟ್ನಿ ಜೊತೆ ಸರ್ವ್ ಮಾಡಿಬಿಟ್ಟು ಸ್ವಲ್ಪ ಬೆಲ್ಲ ತುಪ್ಪ ಕಾಂಬಿನೇಷನ್ ಹಾಕ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಾ, ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನೋಡಿ ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಗೊತ್ತಾ. ಮಾಡಿ ನೋಡಿ ಹೇಗಾಯಿತು ಅಂತ ಹೇಳಿ ಕಮೆಂಟ್ಸ್ ಮಾಡಿ. ವೀಕೆಂಡಲ್ಲಿ ಕೃಷ್ಣ ಮಠಕ್ಕೆ ಬರೋ ಪ್ರೋಗ್ರಾಮನ್ನು ಮಾತ್ರ ನಿಲ್ಲಿಸಿಬಿಡಿ. ನೋಡಿ ಹಳೇ ಕಾಲದ ಕೈ ಪಾತ್ರೆ ಇದು ಕೃಷ್ಣ ಮಠದಲ್ಲಿ. ನೋಡಿ ಅಲ್ಲಿ ಸರ್ವ್ ಮಾಡಲಿಕ್ಕೆ ತೆಗಿತಾರೆ, ಎಷ್ಟು ಚೆನ್ನಾಗಿದೆ ಅಲ್ವಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.